ಅವರೆಲ್ಲರೂ ಕೂಡ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಇಸ್ರೇಲ್ಗೆ ಹೋಗಿರುವಂತಹ ಯುವಕರು. ಇಸ್ರೇಲ್ನಲ್ಲಿ ಜೆರುಸಲೆಮ್ ಸ್ಟಾರ್ ಕ್ರಿಕೆಟರ್ಸ್ ಎನ್ನುವಂತಹ ಒಂದು ತಂಡವನ್ನ ಕಟ್ಟಿಕೊಂಡು ಕೇವಲ ಕ್ರೀಡೆಗೆ ಸೀಮಿತವಾಗದೆ ಸಾಮಾಜಿಕ ಕೆಲಸ ಕಾರ್ಯಗಳ ಮೂಲಕ ಕೂಡ ಗುರುತಿಸಿಕೊಂಡಿದ್ದಾರೆ. ಈಗ ಅದೇ ತಂಡ ಮಂಗಳೂರಿನಲ್ಲಿರುವಂತಹ ಇಬ್ಬರು ಬಡ ಕುಟುಂಬದ ಮಹಿಳೆಯರ ಕಣ್ಣೀರು ಒರೆಸುವಂತಹ ಒಂದು ಪುಣ್ಯದ ಕಾರ್ಯವನ್ನ ಮಾಡಿದ್ದಾರೆ. ಮನೆ ಇಲ್ಲದೆ ನಿರ್ಗತಿಕರಾಗಿದ್ದ ಇಬ್ಬರು ಬಡ ಮಹಿಳೆಯರಿಗೆ ಒಂದು ಸ್ವಂತ ಮನೆಯನ್ನ ಕಟ್ಟಿಕೊಡುವ ಮೂಲಕ ಒಂದು ಮಾನವೀಯ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದಾರೆ. ಸೂರಿಲ್ಲದೆ ಕೊರಗ್ತಾ ಇದ್ದ ಕುಟುಂಬಕ್ಕೆ ಸುಂದರ ಸೂರಿನ ಭಾಗ್ಯ. ತವರೂರ ಜನರ ಸೇವೆಗೆ ನಿಂತ ಯುವಕರ ಪಡೆ. ಜೆರುಸಲೆಮ್ ಸ್ಟಾರ್ ಕ್ರಿಕೆಟರ್ಸ್ ತಂಡದ ಸಮಾಜಮುಖಿ ಕಾರ್ಯ. ಮಳೆ ಬಂದರೆ ಮನೆಯೊಳಗೆ ನೀರು, ಇವತ್ತು ನಾಳೆಯೋ ಬೀಳುವ ಪರಿಸ್ಥಿತಿ. ಜೀವ ಕೈಯಲ್ಲಿ ಹಿಡಿದು ಆತಂಕದಲ್ಲಿದ್ದ ಕುಟುಂಬ ಇದೀಗ ನಿಟ್ಟುಸಿರು ಬಿಟ್ಟು ಸಂಭ್ರಮ ಪಡ್ತಾ ಇದೆ. ಹೌದು, ದೃಶ್ಯದಲ್ಲಿ ನೀವು ನೋಡಿದ್ರಲ್ಲ, ಬಳ್ಳಾಲ್ ಭಾಗ್ ವಿವೇಕನಗರದಲ್ಲಿದ್ದ ಬೀಳುವ ಹಂತದಲ್ಲಿದ್ದ ಮನೆಯ ಜಾಗದಲ್ಲೇ ಸುಂದರವಾದ ಮನೆ ನಿರ್ಮಾಣವಾಗಿದೆ. ಮಂಗಳೂರು ನಗರದ ಬಳ್ಳಾಲ್ ಭಾಗ್ ವಿವೇಕನಗರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸೂಕ್ತ ಸೂರಿಲ್ಲದೆ ನರಕಯಾತನೆ ಅನುಭವಿಸ್ತಾ ಇದ್ದ ಕೊರಗ ಸಮುದಾಯದ ಸುಂದರಿ ಮತ್ತು ಸುಗಂಧಿ ಇವರಿಗೆ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಪ್ರಕಾಶ್ ಬಿ ಸಾಲ್ಯಾನ್ ಸಹೋದರ ಪ್ರದೀಪ್ ಸಾಲ್ಯಾನ್ ನೇತೃತ್ವದಲ್ಲಿ ಇಸ್ರೇಲ್ನಲ್ಲಿ ಉದ್ಯೋಗದಲ್ಲಿ ಮತ್ತು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ರಾಜು ಪೂಜಾರಿ ತಮ್ಮ ತವರು ನೆಲದ ಯುವಕರನ್ನ ಸೇರಿಸಿಕೊಂಡು ಜೆರುಸಲೆಮ್ ಸ್ಟಾರ್ ಕ್ರಿಕೆಟರ್ಸ್ ತಂಡವನ್ನ ಕಟ್ಟಿ ಕ್ರೀಡೆಯನ್ನ ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇದೀಗ ಮಂಗಳೂರಿನಲ್ಲಿ ಬಡ ಕೊರಗ ಸಮುದಾಯದ ಕುಟುಂಬದ ಮನೆಯ ದುರಸ್ತಿಯ ಬೇಡಿಕೆ ಇದ್ದಾಗ 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಸುಸಜ್ಜಿತ ಮನೆಯನ್ನೇ ನಿರ್ಮಿಸುವ ಮೂಲಕ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ನಮಸ್ಕಾರ. ನಮ್ಮ ಬಳ್ಳಾಲ್ ಬಾಗ್ ವಿವೇಕನಗರದ ಪರಿಸರದಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ಅಲ್ಲಿ ಒಂದು ಕೊರಗ ಸಮುದಾಯ ವಾಸಿಸ್ತಾ ಬಂದಿದೆ. ಅಲ್ಲಿ ಸುಮಾರು 65 ಮನೆಯಲ್ಲಿ ಒಂದು ಕೊರಗ ಕಮ್ಯುನಿಟಿಯ ಮನೆ ಇದೆ. ಆ ಮನೆಯಲ್ಲಿ ವಾಸ ಮಾಡಲು ಸಮೇತ ಕಷ್ಟ ಇತ್ತು. ಅಲ್ಲಿ ಮನೆ ಇವತ್ತ ನಾಳೆ ಬೀಳುವ ಪರಿಸ್ಥಿತಿಯಲ್ಲಿತ್ತು. ಅವರಿಗೆ ದಾಖಲೆ ಸರಿಯಾಗಿ ಅವರಲ್ಲಿ ಇರಲಿಲ್ಲ. ಆದ್ದರಿಂದ ನಮ್ಮ ಇಸ್ರೇಲ್ನ ನಮ್ಮ ಮಿತ್ರರು ಜೆರುಸಲೆಮ್ ಸ್ಟಾರ್ ಕ್ರಿಕೆಟರ್ಸ್ನ ತಂಡದ ರಾಜು ಪೂಜಾರಿ ಅವರು ಮತ್ತು ಅವರ ಮಿತ್ರರಾಗಿ ಪ್ರದೀಪ್ ಸಾಲ್ಯಾನ್ ನನ್ನ ಸಹೋದರ ಅವರು 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದರು. ಆ ಮೂಲಕ ಈಗಾಗಲೇ ನಮ್ಮ ಕುಡಿಯಲ್ಬೈಲ್ ವಾರ್ಡ್ನಲ್ಲಿ ಲತೀಶ್ ಪೂಜಾರಿ ಎಂಬವರಿಗೆ ಅವರ ಕಿಡ್ನಿ ಸಮಸ್ಯೆಗೆ ಸುಮಾರು 25,000 ಒಂದು ಹಣವನ್ನು ಡೊನೇಷನ್ ಕೂಡ ಮಾಡಿದರು. ಅದೇ ಸಂದರ್ಭದಲ್ಲಿ ಇನ್ನೂ ಒಂದೊಂದು ಮನೆ ದುರಸ್ತಿ ಮಾಡುವ, ನಮ್ಮದು ದಶಮಾನೋತ್ಸವಕ್ಕೆ ಮನೆ ದುರಸ್ತಿ ಮಾಡ್ತೇವೆ ಅಂತ ಒಂದು ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಂದರೆ ಅಂಥದ್ದು ಮನೆ ದುರಸ್ತಿ ಮಾಡಲಿಕ್ಕೆ ಏನಾದರೂ ಇದ್ದರೆ ನಮಗೆ ತಿಳಿಸಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಮ್ಮ ವಿವೇಕನಗರ ಬಳ್ಳಾಲ್ ಬಾಗ್ನಲ್ಲಿ ಇರುವಂಥ ಅವರು ಸುಂದರಿ ಎಂಬ ಅವರ ಕೊರಗ ಸಮುದಾಯದೊಂದು ಮನೆ, ಅದನ್ನು ನಾವು ರಿಪೇರಿ ಮಾಡಿಕೊಡುವ ಅಂತೇಳಿ ಮೊದಲು ಅವರ ಮನೆಯದು ವಿಡಿಯೋವನ್ನು ಅವರಿಗೆ ನಮ್ಮ ಜೆರುಸಲೆಮ್ನವರ ರಾಜು ಪೂಜಾರಿ ಅವರಿಗೆ ಕಳಿಸ್ಕೊಟ್ಟಿದ್ದು. ಅಲ್ಲಿ ಏನು ನಮ್ಮ ಮಾಜಿ ಕಾರ್ಪೊರೇಟರು ಮತ್ತು ಅವರು ಇದು ಇಸ್ರೇಲ್ ಟೀಮ್ ಅವರ ಜೊತೆ ಮಾತಾಡಿ ನಮಗೊಂದು ಹಳೆ ಮನೆ ಇದ್ದದನ್ನು ಹೊಸ ಮಾಡಿ ಕೊಟ್ಟರು. ಹಾಗೆ ತುಂಬ ಖುಷಿಯಾಗಿದೆ. ಮನೆ ಕಟ್ಟಿ ಒಂದು 6 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗೆ ಹಳೆ ಮನೆ ತುಂಬ ಹಳೆ ಇತ್ತು. ಅಂದರೆ ನಮ್ಮ ತಾತನವರು ಕಟ್ಟಿದ್ದು ಅದು ಮನೆ. ಅದಾದ ನಂತರ ನಮಗೆ ಅದು ರಿಪೇರಿ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಅಂದರೆ ಇಕ್ಕಟ್ಟು ಸ್ವಲ್ಪ ಮೇಲಿಂದ ಕೆಳಗೆಲ್ಲ ಬರಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ಇವರ ಹತ್ರ ಮಾತಾಡಿ ಒಂದು ಮಾಡಿಕೊಟ್ರು. ಒಳ್ಳೆಯ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಮನೆ ನಿರ್ಮಾಣದ ಕಾರ್ಯದಲ್ಲಿ ಕೊಡಿಯಾಲ್ಬೈಲ್ ಮಾಜಿ ಕಾರ್ಪೊರೇಟರ್ ಪ್ರಕಾಶ್ ಬಿ ಸಾಲಿಯಾನ್ ಹಾಗೂ ಉದ್ಯಮಿ ಪ್ರದೀಪ್ ಬಿ ಸಾಲಿಯಾನ್ ರವರು ವಹಿಸಿಕೊಂಡಿದ್ರು. ಈ ಹಿನ್ನೆಲೆ ಸಾಲಿಯಾನ್ ಬ್ರದರ್ಸ್ ಫಲಾನುಭವಿ ಅಜಿತ್ ಕುಟುಂಬಸ್ಥರು, ವಿವೇಕ ಚಿಂತನ ಸಮಿತಿ ಬಿಜಯ್, ಸತ್ಯ ಸಾರಮನಿ ಸಮಿತಿ ಬಳ್ಳಾಲ್ ಭಾಗ್ ಸಮಿತಿ ಸೇರಿದಂತೆ ಪ್ರಮುಖರು ಜೊತೆಗಿದ್ದು ಕರ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಇನ್ನು ರಾಜು ಪೂಜಾರಿ ಅವರು ಜೆರುಸಲೆಮ್ ಸ್ಟಾರ್ ಕ್ರಿಕೆಟರ್ಸ್ ಎಂಬ ತಂಡವನ್ನು ಹುಟ್ಟುಹಾಕಿ ಬೆಳೆಸುತ್ತಾ ಬಂದಿದ್ದು, ಸದ್ಯ ತಂಡವು ದಶಮಾನೋತ್ಸವ ಆಚರಣೆಯ ಸಂಭ್ರಮದಲ್ಲಿದೆ.
ಬಡ ಕೊರಗ ಕುಟುಂಬಕ್ಕೆ ನೂತನ ಸೂರು ಭಾಗ್ಯ ಕಲ್ಪಿಸಿದ್ದು, ನೂತನ ಮನೆಗೆ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದ ಕೋಶಾಧಿಕಾರಿ ಆರ್ ಪದ್ಮನಾಭ ಪೂಜಾರಿ, ರಾಜು ಪೂಜಾರಿಯವರ ಪತ್ನಿ ಸುಷ್ಮಾ ರಾಜು ಪೂಜಾರಿ, ಪ್ರಕಾಶ್ ಬಿ ಸಾಲಿಯಾನ್, ಯುವ ಉದ್ಯಮಿ ಪ್ರದೀಪ್ ಬಿ ಸಾಲಿಯಾನ್, ಅಂಥೋಣಿ ಮಸ್ಕರೇನಸ್ ಇತರ ಗಣ್ಯರು ಸೇರಿ ಮನೆಯ ಕೀಲಿಕೈಯನ್ನು ಹಸ್ತಾಂತರಿಸಿದ್ರು. ಬಳಿಕ ಗೃಹ ಪ್ರವೇಶವನ್ನ ನೆರವೇರಿಸಿ ಶುಭವನ್ನ ಹಾರೈಸಿದ್ರು. ಬಹಳ ಒಂದು ಸಂತೋಷದ ದಿವಸ, ಹಾಗೆಯೇ ಎಲ್ಲರೂ ಒಂದು ಅನುಕರಣೆ ಮಾಡುವಂಥ ಕೆಲಸವನ್ನು ಇವತ್ತು ಸ್ಟಾರ್ ಕ್ರಿಕೆಟರ್ಸ್ ಜೆರುಸಲೆಮ್ ಇಲ್ಲಿ ರಾಜು ಪೂಜಾರಿ ಅವರ ಒಂದು ನೇತೃತ್ವದ ತಂಡ ಇವತ್ತು ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ. ಇವತ್ತು ನಮ್ಮ ಮಂಗಳೂರಿನ ವಿವೇಕನಗರ ಲಾಲ್ಬಾಗ್ನ ಬಳಿ ಇರುವಂತಹ ವಿವೇಕ್ ನಗರದಲ್ಲಿ ಒಂದು ಸುಂದರಿ ಪರಿಶಿಷ್ಟ ಪಂಗಡ, ನಾವು ಕೊರಗ ಸಮಾಜಕ್ಕೆ ಸೇರಿದ ಒಂದು ಕುಟುಂಬ ಇದೆ. ಇಲ್ಲಿ ಒಂದು ಮನೆಯಲ್ಲಿ 5-6 ಮಂದಿ ವಾಸಿಸ್ತಿದ್ದಾರೆ. ಆ ಮನೆ ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೋ ಎನ್ನುವಂಥ ಒಂದು ಸಂದರ್ಭ ಇದ್ದಾಗ ನಮ್ಮ ಸ್ಥಳೀಯ ಒಬ್ಬ ಜನಪ್ರಿಯ ಜನಸೇವಕ ಮಾಜಿ ಕಾರ್ಪೊರೇಟರ್ ನಮ್ಮ ಪ್ರಕಾಶ್ ಶಾಲಿನವರ ಹತ್ರ ವಿಚಾರ ತಿಳಿಸಿದಾಗ, ಇವರಿಗೆ ಪರಿಚಯ ಇದ್ದಂಥ ರಾಜು ಪೂಜಾರಿ ಇಸ್ರೇಲ್ನಲ್ಲಿರ್ತಾರೆ, ಅವರನ್ನು ಜೆರುಸಲೆಮ್ ಸ್ಟಾರ್ ಕ್ರಿಕೆಟರ್ಸ್ ಅವರಲ್ಲಿ ವಿಚಾರ ತಿಳಿಸಿದಾಗ ಅವರು ಬಹಳ ಒಂದು ಕೂಡಲೇ ಇದಕ್ಕೆ ಸ್ಪಂದಿಸ್ತಾರೆ. ಆ ಮನೆಯನ್ನು ನಾವು ರಿಪೇರ್ ಮಾಡಲಿಕ್ಕೆ ಹೋಗೋದು ಬೇಡ, ಹೊಸದಾದ ಮನೆಯನ್ನೇ ನಿರ್ಮಾಣ ಮಾಡಿ ಕೊಡುವ ಅನ್ನುವಂಥ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತಾರೆ. ದೇವರ ಕೆಲಸ ಆವತ್ತಿಂದ ಆರಂಭವಾದಂತೂ ಇವತ್ತು ಒಂದು ಒಳ್ಳೆಯ ರೀತಿಯಿಂದ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ಅವರಿಗೆ ಹಸ್ತಾಂತರ ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಿದೆ. ಇವತ್ತು ರಾಜು ಪೂಜಾರಿ ಅವರ ಶ್ರೀಮತಿ ಸುಷ್ಮಾ ಹಾಗೆ ಅವರ ಮಗ ಇದ್ದಾರೆ. ಹಾಗೆ ನಮ್ಮ ಇದು ಇಸ್ರೇಲ್ನಲ್ಲಿ ಕೆಲಸ ಮಾಡೋದು, ವಿಶೇಷವಾಗಿ ನಮ್ಮ ಊರಿನಿಂದ ಹೋಗಿ ಇಸ್ರೇಲ್ನಲ್ಲಿ ಕೆಲಸ ಮಾಡುತ್ತಿರುವಂಥ ನಮ್ಮ ಯುವಕರು ಬಹುಶಃ ಶ್ರೀಮಂತರಲ್ಲ, ಕೆಲಸವನ್ನು ಆರಿಸಿಕೊಂಡು ಹೋಗಿ ಅಲ್ಲಿ ದುಡಿದು ಆ ದುಡಿದ ಪಾಲಿನಲ್ಲಿ ಸ್ವಲ್ಪವನ್ನು ಸಮಾಜಕ್ಕೆ ಕೊಡುವಂಥ ದೇವರ ಮಾಡುವಂಥ ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಒಂದು ಸುಂದರವಾದ ಕ್ಷಣ. ಯಾಕಂತಂದರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹಿಂದುಳಿದಂಥ ಒಂದು ಸಮುದಾಯ ಇದ್ದಿರೋದು ಕೊರಗ ಸಮುದಾಯ. ಈ ಒಂದು ಕೊರಗ ಸಮುದಾಯಕ್ಕೆ ನೆರಳಿನ ಒಂದು ಭಾಗ್ಯ ಕೊಟ್ಟಂಥವು ನಮ್ಮ ಜೆರುಸಲೆಮ್ ಅಲ್ಲಿನ ಒಂದು ಸ್ಟಾರ್ ಕ್ರಿಕೆಟರ್ಸ್ ಅನ್ನುವ ನಮ್ಮ ಊರಿನ ಗಣ್ಯರು ಆ ದೇಶದಲ್ಲಿ ಇಸ್ರೇಲ್ ದೇಶಕ್ಕೆ ಹೋಗಿ ಅಲ್ಲಿ ದುಡಿದಂಥ ಹಣದಲ್ಲಿ ನಮ್ಮಂಥ ಒಂದು ಕೊರಗ ಸಮುದಾಯದ ಬರೀ ಪಾಪದ ಬಡ ಸಮುದಾಯಕ್ಕೆ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದಕ್ಕೆ ದುಡಿದವರು ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಸಾಲಿಯರ್ ಇವರು ಕೂಡ ಭಾಳಷ್ಟು ದುಡಿದಿದ್ದಾರೆ. ಅದರೊಟ್ಟಿಗೆ ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಪದ್ಮರಾಜ್ ಪೂಜಾರಿ ಇವರು ಕೂಡ ಭಾಳಷ್ಟು ಶ್ರಮಿಸಿದ್ದಾರೆ. ಅದರೊಟ್ಟಿಗೆ ಇಲ್ಲಿನ ಸ್ಥಳೀಯ ನಾಯಕರು ನಮ್ಮೆಲ್ಲರ ನೆಚ್ಚಿನ ಪ್ರೇಮ್ ಬಳ್ಳಾಲ್ಪಾಲ್ ಇವರು ಕೂಡ ಇವರ ಒಂದು ಮುತುವರ್ಜಿಯಿಂದಾಗಿ ಈ ಒಂದು ಬಡ ಸಮುದಾಯಕ್ಕೆ ಒಂದು ನೆರಳಿನ ಭಾಗ್ಯ ಒದಗಿಸಿ ಭಾಳಷ್ಟು ಸಂತೋಷ ಆಗ್ತಾ ಇದೆ. ನಗರದಲ್ಲಿ ಒಂದು ಕೊರಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಹಾಳು ಬಿದ್ದಂತಹ ಮನೆ, ಆ ಮನೆಯಲ್ಲಿದ್ದವರು ಆ ಸಮುದಾಯದವರು. ಈ ಸಂದರ್ಭದಲ್ಲಿ ಪ್ರಕಾಶ್ ಬಿ ಸಾಲಿಯಾನ್ ಇಲ್ಲಿಯ ಮಾಜಿ ಕಾರ್ಪೊರೇಟರ್ ಇದನ್ನು ಗಮನಿಸಿಕೊಂಡು ಅವರ ಸಹೋದರ ಪ್ರದೀಪ್ ಸಾಲಿಯಾನ್ ಇವರ ಒಂದು ಮುತುವರ್ಜಿಯಿಂದ ಈ ಜೆರುಸಲೆಮ್ ಕ್ರಿಕೆಟ್ ಟೀಮ್ನ ರಾಜು ಪೂಜಾರಿ ಅನ್ನುವಂಥವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಒಂದು ಹೊಸ ಮನೆಯನ್ನು ಕೊಟ್ಟು ಆ ಮನೆಯವರಿಗೆ ಒಂದು ಪ್ರಸಿದ್ಧ ಕುಟುಂಬಕ್ಕೆ ಒಂದು ಆಸರೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಒಂದು ಸಮಾಜದ ಕೆಲಸ ಈ ರೀತಿಯಲ್ಲಿ ಎಲ್ಲರ ಒಂದು ಮನದಲ್ಲಿ ಸಮಾಜದಲ್ಲಿ ಹೀಗೆ ಮುಂದುವರಿಲಿ ಅಂತ ಹೇಳಿ ಜೆರುಸಲೆಮ್ ಸ್ಟಾರ್ ಕ್ರಿಕೆಟರ್ಸ್ ತಂಡ ಹಾಗೂ ದಾನಿಗಳ ನೆರವಿನಿಂದ ಬಡ ಕುಟುಂಬಕ್ಕೆ ಸೂರು ಭಾಗ್ಯ ಸಿಕ್ಕಿದೆ. ಒಟ್ಟಿನಲ್ಲಿ ಈ ಸಾಮಾಜಿಕ ಕಾರ್ಯ ಎಲ್ಲರಿಗೂ ಮಾದರಿಯಾಗಲಿ ಎಂಬುದು ಎಲ್ಲರ ಆಶಯ. ಅಹಮದ್ ಬಾಬಾ ಮಂಜೂರು, ದೈಜಿವಲ್ 24/7.